ये अभी ये 4300 में तुमको टीवी देगा, चाहिए आपको? ये 200 में फैन किधर मिलेगा आपको? 200 में कौन सा आईडी बोलो आप? किधर है? कोल्हापुर है क्या? नहीं, वो सामान कोल्हापुर से लाया। किधर से लेकर आया? कोल्हापुर से। ಛತ್ತೀಸ್ಗಢ ನೋಂದಣಿಯ ಕಾರೊಂದರಲ್ಲಿ ಅಪರಿಚಿತ ವ್ಯಕ್ತಿಗಳಿಬ್ಬರು ಬೆಟ್ಟಂಪಾಡಿ ಪರಿಸರದಲ್ಲಿ ಮನೆ ಮನೆಗೆ ಹೋಗಿ ಸ್ಕ್ರಾಚ್ ಆಂಡ್ ವಿನ್ ರೀತಿಯ ಲೈನ್ ಸೇಲ್ನಲ್ಲಿ ತೊಡಗಿಸಿಕೊಂಡಿದ್ದು, ಇವರ ಮೇಲೆ ಅನುಮಾನಪಟ್ಟ ಸ್ಥಳೀಯರು ಬೆಟ್ಟಂಪಾಡಿ ಪಂಚಾಯತ್ಗೆ ಇವರನ್ನ ಕರೆದುಕೊಂಡು ಬಂದು ಬಳಿಕ ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಬಾಲಾಜಿ ಮಾರ್ಕೆಟಿಂಗ್ ಆಂಡ್ ಸೇಲ್ಸ್ ಎಂದು ಕೂಪನ್ ಹೊಂದಿರುವ ಇವರು ಟಿವಿ, ಫ್ರಿಡ್ಜ್ ಸೇರಿದಂತೆ ಗೃಹೋಪಯೋಗಿ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಮತ್ತು ಕೂಪನ್ ಕೊಟ್ಟು ಅದನ್ನು ಸ್ಕ್ರಾಚ್ ಮಾಡಿದ್ದಲ್ಲಿ ಅದರಲ್ಲಿ ಬಂದ ವಸ್ತುಗಳನ್ನು ಕೊಡೋದಾಗಿ ಜನರನ್ನು ನಂಬಿಸ್ತಾ ಇದ್ರು ಎನ್ನಲಾಗಿದೆ. ಇದರಿಂದಾಗಿ ಅನುಮಾನಗೊಂಡ ಸ್ಥಳೀಯರು ಬೆಟ್ಟಂಪಾಡಿ ಪಂಚಾಯತ್ಗೆ ವಿಷಯವನ್ನ ತಿಳಿಸಿ ಅಲ್ಲಿಗೆ ಕರೆತಂದಿದ್ದಾರೆ. ಪೊಲೀಸರು ಬಂದು ವಿಚಾರಣೆ ನಡೆಸಿದಾಗ ಸ್ಪಷ್ಟವಾದ ದಾಖಲೆಗಳು ಇಲ್ಲದೆ ಇರುವುದು ಕಂಡುಬಂದಿದೆ. ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಜಂಬೂರಾಜ್ ಮಹಾಜನ್ ಇವರ ನಿರ್ದೇಶನದಂತೆ ಇವರನ್ನ ಠಾಣೆಗೆ ಕರೆತಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಸ್ಟೇಷನ್ ಬಾ ಆಯ್ತಾ? ಮನೆಯಲ್ಲಿ ಅಲ್ಲ, ನೀವು परमिशन लार ಮಾಡಿದ್ರೆ ಮನೆ ಕಳತನ ಮಾಡ್ಕೊಂಡು ಹೋದ್ರೆ ಕೂಲರ್ ಮಾರಿ. क्या नाम है आपका? अजय। ओ सेल करने को तो अभी आए सर, हम अभी गांव से जा रहे हैं। ಕನ್ನಡ ಬರ್ತಾವ? ಕನ್ನಡ ಮಾತಾಡಲ್ಲ. उतना ಅಣ್ಣ ಇಲ್ಲಿ ಹಿಂದಿ ಮಾತಾಡ್ತಾರೆ. ಅಲ್ಲೇ ಮಾಡ್ಕೋಬೇಕಲ್ಲ, ಮತ್ತೆ ಹಿಂದಿ ಮಾತಾಡೋದು ಬಂದೆ सर उतना मालूम नहीं। ಇಲ್ಲಿ ಎಲ್ಲ ನಿನ್ನ ಜೀವನ ನಡೆಸ್ಕೊಂಡು ಬದಲು ಮಾತಾಡಲ್ಲ. क्या नाम क्या? अजय। अजय। ಹಲೋ, ಕನ್ನಡ ಬಂದು ಮಾತಾಡಲ್ಲ ಯಾಕೆ ನೀನು? ನಾವು ಕರ್ನಾಟಕದವ್ರ ತಾನೆ ನಾವು. कोल्हापुर पुलिस है ना राजस्थान पुलिस है? सर उतना नहीं आता है, आप जितना बोल रहे थोड़ा थोड़ा ಸ್ವಲ್ಪ ಅಷ್ಟೇ ಮಾತಾಡಿ. ನನಗೆ ಹಿಂದಿ ಪೂರ್ತಿ ಬರ್ತಾವ? ನಿಮಗೆ ಬರ್ತದೆ ಹಿಂದಿ ಸರ್? ಬರ್ತದೆ ಅಂದ್ರೆ ಯಾಕಂದ್ರೆ ಕನ್ನಡ ಮಾತಾಡಿ. ಇಲ್ಲಿ ಬಂದು ಅನ್ನೋದಿದ್ದಾರೆ ಅಂದ್ರೆ ಕನ್ನಡ ಮಾತಾಡಬೇಕು ಅವ್ರಿಗೆ. ಗೊತ್ತಿದೆ ಎಲ್ಲ ನಾಟಕ ಎಲ್ಲ ನಾಟಕ ಮಾಡ್ತಾರೆ ಅವರು. ಎಲ್ಲಿದೆ ಕೂಲರ್? ನೀವು ಅಲ್ಲಿದೆ ಗಾಡಿ ಕಿದ ಲೈಸೆನ್ಸ್ ಕಿದ ಇದಕ್ಕೆ ಅಂದ್ರೆ आपका आईडी कार्ड ए ऐसा है नहीं आपका आईडी है ना ओरिजिनल है अदा है डाल दे आधार कार्ड नहीं वो के था कौन सा आईडी बोलो आप? सब आईडी है सेल करता का आईडी है नहीं आधार कार्ड पैन कार्ड कंपनी का कंपनी किधर है तुम्हारा? कौन सा कंपनी? तुम्हारा कंपनी किधर है? कौन सा हमारा कंपनी कौन सा रहेगा? किधर है? कोल्हापुर है क्या? नहीं, वो सामान कोल्हापुर से लाया। किधर से लेकर आया? कोल्हापुर से। कंपनी है ना? क्या चीज का? कूलर का कंपनी नहीं है? सूर्य का है ना सर, मैं दिखाता हूँ। लेकर आओ। क्या चीज? ये कंपनी का एक लेटर दिखाया. लेटर ಇಲ್ಲ ನೀನು ಕಂಪನಿಯಿಂದ ಕೊಟ್ಟಿದ್ದೇನು ಏನಿದೆ? ಇದು ಐಡಿ ಕಾರ್ಡ್ ಕಂಪನಿ ಇಲ್ಲ ಕೂಲರ್ का रिसिप्ट. हां कूलर रिसिप्ट. हां वो कौन सा बिल चाहिए? बिल मिल जाएगा इधर. मैं फोटो फोन का ए गाड़ी इट्ಕೊಂಡು ಪತ್ತೆ ಕಾಯ್ತಾನೆ ಗಾಡಿಯಲ್ಲಿ ಇಟ್ಕೊಳ್ಳದೆ ಈ ತಟ್ಟಿಯುಂಟು ಕೂಪನ್ ಡೌನ್ ओपन करो. इनकम टैक्स बिल ब्रो उंटು. हां है बिल है ओरिजिनल बिल है. आगे ಇಲ್ಲ ಅಂತ ये जेल बिल है ना? ये बिल है किधर है? वो फेक बिल है। ए नहीं, फेक बिल कौन सा तो दिखा रहा है ना यार, तुम कैसा बात कर रहे हो भैया? हां ए सेठ नाम का क्या? मेरे को सेठ कौन सा? मैंगलोर का। मैंगलोर का नहीं, ये कोल्हापुर से आता है। सेलिंग पैन का कितना? सेलिंग पैन कितना है रेट? इसमें मिलता है कितना? 200. ओनली 200. ಏನಕ್ಕೆ ಮಾತ್ರ 20 ನಂಬರ್ ಕೊಡು 200 ಕೊಡು ಸೆಲ್ಲಿಂಗ್ ಪೆನ್ ಇವೆಲ್ಲ 200 ಕೂಲರ್ ಇದೆ ನನಗೆ. ಅವ್ ನಂಗೆ ಕಾಪಿ ಜಾಸ್ತಿ ಅವಾಗಲೇ ಪಡೆದು ಏನಾಗಿರುತ್ತೆ ಪೂರೋದು ಒಟ್ಟಿಗೆ 200 ಇವಕ್ಕೆಲ್ಲ ಸಾಮಾನಿಗೆ ಅವ್ರು ಹೇಳೋದು 200 ಅಂತ. ಅವ್ರು 200 200 ಕೊಡ್ತೀನಿ. ಸೆಲ್ಲಿಂಗ್ ಪೆನ್ 200. ಇವು ಪೂರ್ತಿ ಬರ್ತಾವ सीलिंग फैन रखी मोटर रखी. ये 200 कंपनी है ना, वो सीलिंग फैन आया 200 रुपये में आपको.
ये देखो मैं आपको बोलता है, ये 200 का कार्ड है हमारा सेलिंग का, मैं आपको बता रहा 200 का कार्ड है स्क्रैच। ये कोई भी आया छोटा आइटम तो 200 में मिलता है, ये कोई भी बड़ा आइटम आया तो 3000 में। एक आइटम एक पेन, 2 आइटम सबका सामान है हाँ तो सर ये 200 रुपये में पूरा फैन है सर वो। हाँ पेन तो सर 200 रुपीज़ में है ना, ಅಲ್ಲ ಮಧ್ಯದಲ್ಲಿ 200 ये आया तो 3000। अभी ये 200 में फैन किधर मिलेगा आपको 200 में? अंकल ये फैन है, आप एक बार समझने की कोशिश करिए। फैन को कौन है? ये कूलर फैन दूसरा है, ये सीलिंग फैन दूसरा है अंकल। ये एक काम करो इनको कह रहे थे कूपन दे दे टीवी ले लो अंकल लो। ये उसमें ये पूरा ही ऐसे कल में ऐसा नहीं आएगा अंकल। अभी ये 4300 में तुमको टीवी देगा, चाहिए आपको? ಇವರ ಮಾರ್ಕೆಟಿಂಗ್ ಕಚೇರಿ ಕೊಲ್ಲಾಪುರ, ಗಾಂಧಿನಗರ ಎಂದಿದ್ದು ಮಂಗಳೂರು ಸೇರಿದಂತೆ 10 ಕಡೆ ಶಾಖೆಗಳನ್ನು ಹೊಂದಿರುವುದಾಗಿ ನಮೂದಿಸಲಾಗಿದೆ. ಆದರೆ ಜಿಲ್ಲಾಡಳಿತ ಅಥವಾ ಸ್ಥಳೀಯಾಡಳಿತದಿಂದ ಯಾವುದೇ ಅಧಿಕೃತ ಪರ್ಮಿಷನ್ ಇಲ್ಲದೆ ಇವರು ಮನೆ ಮನೆಗೆ ಹೋಗ್ತಾ ಇರುವುದಾಗಿ ಆರೋಪಿಸಿರುವ ಸ್ಥಳೀಯರು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಈ ರೀತಿಯಾಗಿ ಅಪರಿಚಿತರು ಬರೋದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅಲ್ಲದೆ ಸ್ಥಳೀಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿ ಮಾರ್ಕೆಟಿಂಗ್ ಮಾಡುವವರು ಪಂಚಾಯತ್ ಪರವಾನಗಿಯನ್ನ ಪಡೆದುಕೊಳ್ಳುವಂತೆಯೂ ಪಂಚಾಯತ್ ನಿರ್ಣಯವಿದೆ. ಈ ನಿಟ್ಟಿನಲ್ಲಿ ಅನಧಿಕೃತವಾಗಿ ಮಾರ್ಕೆಟಿಂಗ್ ಮಾಡುವವರ ವಿರುದ್ಧ ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿಬಂದಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.